ಸೊಲ್ಬೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಚಂದ್ರಿಕಾ ನಾಗರಾಜ್ ಕೌಶಲ್ಯದ ಒಟ್ಟುಗೂ ಲ್ಯಾಂಗ್ವೇಜ್ ಲ್ಯಾಬ್ ಅಭಿವೃದ್ಧಿ ಮಲ್ತುನುಂದು ಕರ್ನಾಟಕ ವಿಧಾನಸಭೆದ ಸಭಾಗುರುಕಾರರ್ ಯುಟಿ ಖಾದರ್ ಫರೀದ್ ಪಂತೆರ್ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡ್ದ ನಿಲೆಟ್ ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ಶುಕ್ರವಾರ ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಟೆಕ್ ಎಕ್ಸ್ಪೋ 2026 ಉದಿಪನ ಮಲ್ತದ 6 ಪಾತೆರಿಯರು ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡ್ದ ನಿಲೆಟ್ ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಟೆಕ್ ಎಕ್ಸ್ಪೋ 2026 ಕುಡ್ಲ ಲಾಲ್ಬಾಗ್ದ ಕರಾವಳಿ ಉತ್ಸವ ಮೈದಾನಡು ಅಟ್ಟಣೆ ಮಲ್ತದಿತ್ತೆರ್ ಕರಾವಳಿ ಉತ್ಸವ ಮೈದಾನದ ಗುರುಪುರ ಸದಾನಂದ ಪ್ರಭು ಸಭಾಗೊಂಡು ನಡೆತ್ನ ಉದಿಪನಲ್ಲೇಸಿಡ್ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ದ ಗುರ್ಕಾರರ್ ಎಂಡಿ ಪೂಜಾರಿ ಗುರ್ಕಾರ್ಮೆ ಒಯ್ಸಿದ್ ಮಾತೆರೆನ್ಲ ಎದುಕೊಂದು ಪಾತೆರಿಯರ್ 42 ವರ್ಷಡುಂಬು ತಾಪನೆ ಆತ್ನ ಕಿಯಾ ಸಂಘ 2 ವರ್ಷಡು ಗೋಲ್ಡನ್ ಜುಬಿಲಿ ಆಚರಣೆ ಮಲ್ಪರೆ ಉಂಡು ಬೈಕಂಪಾಡಿ ವಠಾರರು ಎಸ್ಐಆರ್ಂದ್ ರಾಜ್ಯ ಸರ್ಕಾರ ಘೋಷಣೆ ಮಲ್ತದಂಡು ಒಂದು ಖುಷಿತ ವಿಚಾರ ಐಕು ಮುಖ್ಯ ಕಾರಣ ನಮ್ಮ ಸ್ಪೀಕರ್ ನಮ್ಮ ಉತ್ಪತ್ತಿಲೆನು ದೇಶ ಮಟ್ಟುಡು ಅಂತಾರಾಷ್ಟ್ರ ಮಟ್ಟುಡು ಪೊಲಬು ಮಲ್ಪೊಡು ಪೊಂಚವು ಉದ್ಯಮಿಲು ಹೆಚ್ಚಾವಡು ಒಂದು ಎಕ್ಸ್ಪೋದ ಉದ್ದೇಶಾಂದು ಪಂಡೆರ ಕರ್ನಾಟಕ ರಾಜ್ಯ ವಿಧಾನಸಭೆದ ಸಭಾಗುರುಕಾರರ್ ಯುಟಿ ಖಾದರ್ ಫರೀದ್ ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಟೆಕ್ ಎಕ್ಸ್ಪೋ 2026 ಉದ್ದೀಪನ ಮಲ್ತೆರ್ ಖಾದರ್ ಫರೀದ್ ಪಾತೆರ್ದ್ ಈ ಎಕ್ಸ್ಪೋ ಕೈಗಾರಿಕೆ ಬೊಕ ಕಲ್ತನಕ್ಲೆಗ್ ಪ್ರಯೋಜನ ಆವಡು ಹೆಚ್ಚ ಕಲ್ತನಕ್ಲೆಗ್ ಕೆಲಸ ಕಮ್ಮಿ ಬೇಗತಿ ಖುಷಿ ಬರವುದ ಒಟ್ಟುಗೂ ಅಕ್ಲೆನ ಕೌಶಲ್ಯದ ಬಗೆಟ್ ಕಲ್ಪಾವಡು ನಮ್ಮಾತ್ ಮಾನವ ಶಕ್ತಿ ಬೇತೆ ಒಲ್ಪಲ ತಿಕ್ಕಂದ್ ಏತ್ ಭಾಷೆ ಕಲ್ತಂಡ ಆತಿಯೇಟೆ ಕೌಶಲ್ಯದ ಒಟ್ಟುಗೂ ಲ್ಯಾಂಗ್ವೇಜ್ ಲ್ಯಾಬ್ ಡೆವಲಪ್ಮೆಂಟ್ ಮಲ್ತುನೋಡುಂದು ಪಂಡೆರು ಲೋಕಸಭಾ ಸದಸ್ಯರ್ ಬ್ರಿಜೇಶ್ ಚೌಟಾ ಪಾತೆರ್ದ್ ಡಿಫೆನ್ಸ್ ಸೇರ್ದ್ ಬೇತೆ ಬೇತೆ ವಲಯಡು ನಮ್ಮ ಕೌಶಲ್ಯ ಉಪಯೋಗ ಆವೊಂದುಂಡು ಪ್ರಧಾನ ಮಂತ್ರಿಲಿನ ವಿಕಸಿತ ಭಾರತ ಕಲ್ಪನೆದಂಚಿ ನಮ್ಮ ಒಟ್ಟಾದು ಪೋಯಿ ಕುಡ್ಲದ ಮಲ್ಲಪಾಲು ಉಂಡುಂದು ತೋಚದ ಕೊರ್ಕಾಂದು ಪಂಡೆರು ಅಚಲ್ ಇಂಡಸ್ಟ್ರೀಸ್ದ ಹೊಸ ಉತ್ಪತ್ತಿನ ಯುಟಿ ಖಾದರ್ ಬುಡುಗಡೆ ಮಲ್ತೆರ್ ಶಾಸಕಿ ಡಾಕ್ಟರ್ ಭರತ್ ಶೆಟ್ಟಿ ಪಾತೆರ್ದ್ ಕೈಗಾರಿಕೆ ಉದ್ಯಮದಕ್ಲೆಗ್ ಇನ್ಫ್ರಾಸ್ಟ್ರಕ್ಚರ್ ಕೊರಡಾಯನವು ಸರ್ಕಾರದ ಕರ್ತವ್ಯ ಅಕ್ಲೆಗ್ ಎಡ್ಡೆ ವಾತಾವರಣ ವ್ಯವಸ್ಥೆ ಮಲ್ತಂಡ ಎಡ್ಡೆ ಕೈಗಾರಿಕೆ ಮಲ್ಪೋಲಿಂದು ಪಂಡೇರ್ ಶಾಸಕಿ ಡಿ ವೇದವಾಸ್ ಕಾಮತ್ ಪಾತೆರ್ದ್ ಗುರುಪುರ ಸದಾನಂದ ಪ್ರಭುಕ್ಲೆನ್ ನೆಂಪು ಮಲ್ತೊಂದು ಉದ್ಯಮ ಮಲ್ಪುಡು ಸಾರ ಜನಕು ಕೆಲಸ ಕೊರಡೊಂದು ಆಸೆ ಉಪ್ಪುಂಡು ಆಟ ಐವದಾದ ಇಲಾಖೆಲೆಗ್ ಬಲಿ ಬರುಡು ಇಂಚಿನ ಸ್ಥಿತಿ ಕೈಗಾರಿಕೆಲೆಗ್ ಬೈಯರೆ ಬಲ್ಲಿ ಸರ್ಕಾರಿ ವ್ಯವಸ್ಥೆ ಬದಲಾವಡೊಂದು ಪಂಡೆರು ಎಂಆರ್ಪಿಎಲ್ ಗ್ರೂಪ್ ಮ್ಯಾನೇಜರ್ ಡಾಕ್ಟರ್ ಶಂಕರ್ ಪ್ರಸಾದ್ ಪೊದುವಾಲ್ ಅಟಲ್ ಇಂಡಸ್ಟ್ರೀಸ್ದ ಗಿರಿಧರ ಪ್ರಭು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಮಂಜುನಾಥ ಎನ್ಎಂಪಿಎ ಅಧಿಕಾರಿ ಚಂದ್ರಶೇಖರ ಪಾಲೇಕರ್ ಎಕ್ಸ್ಪೋ ಗುರ್ಕಾರರ್ ಅರುಣ್ ಪಡಿಯಾರ್ ಎಲ್ಆರ್ ನಾರಾಯಣ ಮನೋಜ್ ಸರಿಪಲ್ಲ ಪ್ರಕಾಶ್ ಕಲ್ಬಾವಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಿಯಾದ ಪದಾಧಿಕಾರಿಗಳು ಎಕ್ಸ್ಪೋ ಪದಾಧಿಕಾರಿಗಳು ಪಾಲದೆ ತೊಂಡೇರು ನಾವು ಈ ಸಂದರ್ಭದಲ್ಲಿ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ ನಮ್ಮ ಬೈಕಂಪಾಡಿ ಹೊಸ ವಠಾರವನ್ನು ನಮ್ಮ ರಾಜ್ಯ ಸರ್ಕಾರ SIR ಆಗಿ ಘೋಷಣೆ ಮಾಡಿದ್ದಾರೆ, ಅಂದರೆ ಸ್ಪೆಷಲ್ ಇನ್ವೆಂಟ್ಮೆಂಟ್ ರೀಸನ್ ಅಂತೇಳಿ. ಇದು ನಮಗೆಲ್ಲ ತುಂಬ ಸಂತೋಷದಾಯಕ ವಿಚಾರ. ಯಾಕಂದರೆ ನಾವು ಹಲವಾರು ವರ್ಷದಿಂದ ಇದರ ಹಿಂದೆ SIR ಆಗಬೇಕು ಅಂತೇಳಿ ನಾವು ಬೇರೆ ಎಲ್ಲ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ ಪೀಣ್ಯ ಅಥವಾ ಬೇರೆ ಇಂಡಸ್ಟ್ರಿಯಲ್ ಆಗಿತ್ತು. ನಮ್ಮ ಮಂಗಳೂರಿಗೆ ಬೈಕಂಪಾಡಿಗೆ ಕೆಲವಾರು ಅಡಚಣೆಗಳಿತ್ತು. ಅದನ್ನೆಲ್ಲ ಸರಿ ಮಾಡಿ ಸುಮಾರು 5200 ಚಿಲ್ಲರೆ ಎಕರೆ ಎಷ್ಟು ಜಾಗ, ಅಂದರೆ ಅದರಲ್ಲಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, MRPL ಮತ್ತು ಪಾರಾದೀಪ್ ಫಾಸ್ಫೇಟ್ ಮತ್ತು ಕಿಸ್ಕೋ ಇದೆಲ್ಲ ಸೇರಿ ಅಂದರೆ ಸುಮಾರು 5200 ಎಕರೆ ಜಾಗವನ್ನು SIRಗೆ ಇದು ಮಾಡಿದ್ದಾರೆ. ಇದು ಆಗಬೇಕಾದ್ರೆ ಅದರ ಮುಖ್ಯ ಕಾರಣ ನಮ್ಮ ಸ್ಪೀಕರ್ ಆದಂಥ ಯುಟಿ ಖಾದರ್ ಸರ್ ಅವರು. ಏನು ಒಂದು ದೊಡ್ಡ ಮಟ್ಟ ಭವಿಷ್ಯದ ದಿನಕ್ಕೆ ಇದು ಮೊದಲ ಹೆಜ್ಜೆ ಆದರೂ ಕೂಡ ಇಟ್ ಮೇ ಬಿ ಅ ಸ್ಮಾಲ್ ಸ್ಟೆಪ್ ಬಟ್ ಇದು ಫಸ್ಟ್ ಸ್ಟೆಪ್ ಫಾರ್ ನೆಕ್ಸ್ಟ್ ಬಿಗರ್ ಸ್ಟೆಪ್. ಈ ಒಂದು ನೀವು ಫಸ್ಟ್ ಇದೊಂದು ಕಾರ್ಯಕ್ರಮ ಇವತ್ತು ಮಾಡುವ ಕಾರಣ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಿಂದ ಎಕ್ಸ್ಪೋ ಮತ್ತು ಎಕ್ಸ್ಚೇಂಜ್ ಆಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಇದು ದೊಡ್ಡ ಮಟ್ಟದ ಫೌಂಡೇಶನ್ ಆಗಿ ನಿಲ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ನಾನು ಬಹುಶಃ ಇವತ್ತು ಎಲ್ಲ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನಲ್ಲಿ ಆ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದಂಥ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಯ ಮಾಲಕರನ್ನು, ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರನ್ನು ಮತ್ತು ಹಿತೈಷಿಗಳನ್ನು ಎಲ್ಲರ ಅಭಿನಂದಿಸ್ತೇನೆ. ಯಾಕೆ ನಮ್ಮ ಜಿಲ್ಲೆ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಜಿಲ್ಲೆಯ ಬಹಳಷ್ಟು ಜನರಿಗೆ ಇವತ್ತು ಉದ್ಯೋಗ ಸಿಗಬೇಕಾದ್ರೆ ತಮ್ಮ ಅಸೋಸಿಯೇಷನ್ ಇವತ್ತು ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಅದರದ ಕೊಡುಗೆಯನ್ನು ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲ ನಾನು ಇವತ್ತು ಅಭಿನಂದಿಸಿಕೊಂಡು ಇವತ್ತಿನ ಎಕ್ಸ್ಪೋ ಬಹುಶಃ ಪ್ರಥಮವಾದರೂ ಕೂಡ ದೊಡ್ಡ ಮಟ್ಟದ ಪ್ರಯೋಜನ ಮುಂದೆ ಅವಕಾಶ ಆಗಲಿ.
ಇಲ್ಲಿ ಬಂದಂಥ ಎಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಟಾರ್ಟಪ್ ಆಗಲಿ, ಕೊಲಾಬ್ರೇಷನ್ ಆಗಲಿ, ಇದನ್ನೆಲ್ಲ ಕೂಡ ಇಲ್ಲಿ ಅದು ಪ್ರಾರಂಭ ಮಾಡಿಕೊಂಡು ಇಲ್ಲಿಯೇ ಬಹುಶಃ ಯುವಕರು ನೆಲೆ ನಿಲ್ಲುವಂಥ ಅವಕಾಶ ಆಗಬೇಕು. ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದಂಥ ಪ್ರಯತ್ನ. ಒಂದು ಕಡೆ ನಾವೆಲ್ಲರೂ ಒಟ್ಟು ಸೇರಿ ಯೋಚನೆ ಮಾಡಲಿಕ್ಕೆ ಇದೊಂದು ಸೂಕ್ತ ವೇದಿಕೆ ಆಗ್ತದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಈ ರೀತಿಯ ಯೋಚನೆಯನ್ನು ಮಾಡಿದ ಮತ್ತು ಈ ಯೋಜನೆಯನ್ನು ಕಾರ್ಯಗತಗೊಳಿಸಿರುವಂಥ MD ಪೂಜಾರಿ ಮತ್ತು ಅವರ ಇಡೀ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. MSMEಯ ಮಹತ್ವ ಮತ್ತು MSME ಒಟ್ಟು ದೇಶದ ಬೆಳವಣಿಗೆಗೆ ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು MSME ಕ್ಷೇತ್ರದಲ್ಲಿರುವಂಥ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಕೇವಲ ಒಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಹೇಳಬೇಕಾದ್ರೆ ಹೆಚ್ಚು ಕಡಿಮೆ 32 ಕೋಟಿ ಜನರನ್ನು ಇವತ್ತು ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಯಾರಾದರೂ ಕೊಡ್ತಾ ಇದ್ದರೆ ಅದು MSME ಸೆಕ್ಟರ್ ಕೊಡ್ತಾ ಇದೆ. ಹಾಗಾಗಿ ಅಗ್ರಿಕಲ್ಚರ್ನ ನಂತರ ಪ್ರಾಯಶಃ ದೇಶದಲ್ಲಿ ಅತ್ಯಂತ ಹೆಚ್ಚು ಜನರನ್ನು ಎಂಪ್ಲಾಯ್ಮೆಂಟ್ ಮಾಡುವಂಥದ್ದು ಮತ್ತು ಅವರ ಸಾಮಾಜಿಕ ಸ್ತರವನ್ನು, ಆರ್ಥಿಕ ಸ್ತರವನ್ನು ಮೇಲೆತ್ತುವಂಥ ಕೆಲಸವನ್ನು MSME ಮಾಡಿದೆ. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪ್ರಯೋಗ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಮೊದಲ ಬಾರಿಗೆ ಇಲ್ಲೊಂದು ಟೆಕ್ ಎಕ್ಸ್ಪೋವನ್ನು ಮಾಡಿ ನಮ್ಮ ಇಂಡಸ್ಟ್ರೀಸಲ್ಲಿ ಯಾವ ರೀತಿ ಕೆಲಸ ಆಗ್ತಾಯಿದೆ ಅದನ್ನು ಸಾರ್ವಜನಿಕರಿಗೆ ತೋರಿಸ್ಬಿಡುವಂಥ ಒಂದು ಪ್ರಯತ್ನ. ಮುಖ್ಯವಾಗಿ ಈ ಇಂಡಸ್ಟ್ರೀಸ್ಗಳಲ್ಲಿ ಯಾವ ರೀತಿಯ ಜಾಬ್ ಅವೈಲೇಬಿಲಿಟಿ ಇದೆ, ಒಂದು ರೀತಿಯ ಜಾಬ್ ಫೇರನ್ನು ಮಾಡುವಂಥ ಕೆಲಸ ಸಹ ನಮ್ಮ MD ಪೂಜಾರಿ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಪರವಾಗಿ ನಾನು ನಿಮಗೆ ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಳ್ಳೆಯ ಒಂದು ಪ್ರಯತ್ನ. ನಾವು ಬಾಲ್ಯದಿಂದ ಶಾಲೆಗೆ ಹೋಗುವ ದಿನದಿಂದ ನೋಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಸದಾನಂದ ಮಾಮರು. ಇವತ್ತು ನಾವು ಕೂಡ ಈ ಇಂಡಸ್ಟ್ರಿಯಲ್ಲಿ ಇಷ್ಟು ಬೆಳಿಬೇಕಾದ್ರೆ ಕಾರಣ ಯಾರು ಅಂತ ಹೇಳಿದರೆ, ನನ್ನ ತಂದೆಯವರಿಗೆ ಸಹಕಾರ ಮಾಡಿದವರು ಯಾರು ಅಂತ ಕೇಳಿದರೆ ಸದಾನಂದ ಪ್ರಭುಗಳು. ಇವತ್ತು ನಾನು ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಈ ಒಂದು ವೇದಿಕೆಯಲ್ಲಿ ನಿಲ್ಲಬೇಕು ಅಂತೇಳಿ ಆದರೆ ನನ್ನ ತಂದೆಯವರಿಗೆ ಸಹಕಾರ ಮಾಡಿದಂಥ ಸದಾನಂದ ಪ್ರಭುಗಳ ಸುಪುತ್ರರ ಒಂದು ಕೊಡುಗೆ ಮತ್ತು ಅವರ ಸದಾನಂದ ಪ್ರಭುಗಳ ಕೊಡುಗೆಯನ್ನು ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಅತ್ಯುತ್ತಮವಾದಂಥ ಕೊಡುಗೆ. ఆస్పత్రిడు బిడుగಡೆ అయిన విచారణెడుపున ఖైదీవరి గుదాత్వారుడు మొబైల్ ఫోన్ దెంగದ ಜೈಲಿಗೆ ಪೋಕುನಾಗ ತಿಕ್ಕಲ್ದು ಬೂರ್ನ ಸಂಗತಿ ಕುಡ್ಲಡ್ ನಡೆತುಂಡು. ಆಸ್ಪತ್ರೆದು ಬಿಡುಗಡೆ ಆಯ್ನ ವಿಚಾರಣೆಡುಪುನ ಖೈದೀವರಿ ಗುದದ್ವಾರಡು ಮೊಬೈಲ್ ಫೋನ್ ದೆಂಗಾದು ಜೈಲಿಗೆ ಪೋಕುನಾಗ ತಿಕ್ಕಲ್ತುಬೂರ್ನ ಸಂಗತಿ ಕುಡ್ಲಡ್ ನಡೆತುಂಡು. ಏಪ್ರಿಲ್ 24 ಮೊಹಮ್ಮದ್ ತೋಹಿಬ್ ಪನ್ಪುನ ವಿಚಾರಣೆಡುಪುನ ಖೈದಿನು ಉಸರಿಜನ್ನಾಡದ ಅವರ ಕುಡ್ಲದ ವೆನ್ಲಾಕ್ ಜಿಲ್ಲಾಸ್ಪತ್ರೆಗೆ ಸೇರ್ಸಾದಿತ್ತುಂಡು. ಏಪ್ರಿಲ್ 29 ಆಸ್ಪತ್ರೆದು ಬಿಡುಗಡೆ ಆದಿತ್ತಿದ್ದು ಬಯ್ಯ 5ನೇ ಕಾಲಕ್ಕೆ ಕೊಡಿಯಲ್ ಬೈಲ್ದ ಜಿಲ್ಲಾ ಕರ್ಪಿಲ್ಗೆ ವಾಪಸ್ ಲೆತ್ತೊಂದು ಪೋತೆರ್. ಜೈಲ್ದ ಉಲೈ ಪೊಗ್ಗುನಾಕ ಕರ್ತವಿಡುತ್ತಿನ KSISF ದಾರು ಎಂತ್ರಗಲಸದು ಪಿಂದೋನ್ನಾಕ ಗುದದ್ವಾರ ಕೈತಲು ಸೊರಕೇಂಡು. ವಿಚಾರಣೆ ಮಲ್ಪನಾಗ ಮೊಬೈಲ್ ದೆಂಗದ ದೀದು ಕನತ್ನ ಬಕೆಟ್ ಬಾಯಿ ಬುಡ್ತೆಂದು ಪೊಲೀಸರು ತೆರಿಪಾದರು. ಖೈದಿನ ಪಿರ ಆಸ್ಪತ್ರೆಗೆ ಕೊನದು ಪರೀಕ್ಷೆ ಮಲ್ಪಾನಾಗ ಗುದದ್ವಾರಡು ಮೊಬೈಲ್ ದೆಂಗದ ದೀತು ನಾವು ನಿಘಂಟ್ ಆತಂಡು. ಡಾಕ್ಟ್ರು ಕೀಪ್ಯಾಡ್ ಮೊಬೈಲ್ನು ಬಿದಾಯಿ ದೇಯ್ದಿರೆಂದು ಕೇಸ್ ಪಾಡ್ನ ಬರ್ಕೆ ಪೊಲೀಸರು ತೆರಿಪಾದರು. ಶ್ರೀ ಕ್ಷೇತ್ರ ಧರ್ಮಸ್ಥಳಟು ವರ್ಷಲ ನಡಪಾವನ ಧರ್ಮದ ಸಾಮೂಹಿಕ ಮದುಮೆದಲ್ಲಿ ಈ ಸರ್ತಿ ಬುಧಾರ ಗೋಧೂಳಿ ಮೂರ್ತಡು ನಡೆತಂಡು. ಒಟ್ಟು ನೂತ ಆಜಿ ಜೋಡು ಮದಿಮಾಲು ಧಾರದ ಮಡೆ ಏರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳಟು ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರ್ ಡಾಕ್ಟರ್ ವೀರೇಂದ್ರ ಹೆಗ್ಗಡರನ ದುಂಬಾಲ್ತೆಡು ವರ್ಷಲ ಸಾಮೂಹಿಕ ಮದುಮೆದ ಲೇಸು ನಡತೊಂದಿತ್ತದು ಈ ಸರ್ತಿ ಬುಧಾರ ಬಯ್ಯಕ್ ಗೋಧೂಳಿ ಮೂರ್ತಡು ನಡೆತಂಡು. ಲೇಸರ್ದು ದುಂಬತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ತಲ್ಪಡ್ದು ಮದಿಮಲನ ದಿಬ್ಬಣ ಅಮೃತ ವರ್ಷಿಣಿ ಸಭಾಭವನಗೂ ಬತ್ತಂಡು. ಒಟ್ಟು ನೂತ ಆಜು ಜೋಡು ಮದಿಮಲ್ ದಾರದ ಮಣೆ ಏರ್ದು ಸಂಸಾರ ಪನ್ಪುನ ಬದುಕುಗು ಪಜ್ಜೆದಿಯರು. ಬೆಂಗಳೂರು ಕ್ಷೇಮವನದ ಸಿಇಒ ಶ್ರದ್ಧಾ ಅಮಿತ್ ಎದ್ಕೊಂಡರು. ಡಾಕ್ಟರ್ ವೀರೇಂದ್ರ ಹೆಗಡೆ ಬೊಕ್ಕ, ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಬೊಕ್ಕ ಕುಟುಂಬದಕ್ಲು ಮದಿಮೆಯಲ್ಲಿಗೂ ಮುಂಡು ಶಾಲ್ ಬೊಕ್ಕ, ಮದಿಮಲ್ಲಲೆಗು ಸೀರೆ ಮೂಂಕುತಿ ಬೊಕ್ಕ, ರಾಖಿ ದರ್ಬೆ ಬೊಕ್ಕ ತಾಳಿಪಟ್ಟಿಯರು. ಉಜಿರೆ STM ಕಾಲೇಜಿದ ಪ್ರಿನ್ಸಿಪಾಲರ್ ಡಾಕ್ಟರ್ ಸುನಿಲ್ ಪಂಡಿತ್ ಕಂಡನಿ ಬೊಡದಿನ ಬದುಕದ ದೀಕ್ಷೆ ಬೋಧನೆ ಮಲ್ತೆರ. ದೀಕ್ಷೆಡ್ದು ಬೊಕ್ಕ ಮದಿಮಲ್ಲಿಗ್ ಧರ್ಮಸ್ಥಳದ ನಿಲೆಟ್ ಉಡಿಕಿರೆ ಕೊರ್ದು ಎಡ್ಡೆಪ್ಪು ಬಯಕೆಯರು. ಮೆಸ್ಕಾಂ ಗುರ್ಕಾರರ್ ಹರೀಶ್ ಕುಮಾರ್ ಬೆಳ್ತಂಗಡಿ, ಶಾಸಕರ್ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರ್ ಪ್ರತಾಪ್ ಸಿಂಹ ನಾಯಕ್, ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ, ಶರ್ಮಿಳಾ ಈ ಪೊರ್ತುಡಿತೆರು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಪಾತಿರ್ದು ಸಾರ್ಥ ವರ್ಮನುತ್ತ ಎಲ್ಪತ್ತ ರಡ್ಡೆಟ್ ಧರ್ಮಸ್ಥಳಡು ಸಾಮೂಹಿಕ ಮದಿಮೆ ಸುರು ಮಲ್ತದು ಕರಿನ 54 ವರ್ಷಲೆಡ್ ವಿಘ್ನದಾಂತೆ ನಡಪಾವೊಂದು ಬೈತಂಡು.
ನನ್ನ ಬೇತೆ ಕಡೆಟ್ ನಡಪಾವುನ ಧರ್ಮದ ಸಾಮೂಹಿಕ ಮದುಮೆದ ಲೇಸಿಗ್ ಧರ್ಮಸ್ಥಳುಡು ಕರಿಯಣಿ ಕೊರ್ಪುಜಿ ದಾಯಪಂಡ ಇಂಚ ಕೊರುಂಡ ಬೇತೆ ಕಡೆಟ್ಟಿಲ್ಲ ಧರ್ಮಸ್ಥಳದ ನಿಲೆಟ್ ಸಾಮೂಹಿಕ ಮದುಮೆ ಮಲ್ಪುವೇರು ಪನ್ಪುನ ತಪ್ಪು ಎನ್ನುವೆರು ಜನಕುಲು ಕ್ಷೇತ್ರಗೂ ಬರಂತೆ ಅವಲೇ ಮದುಮೆ ಆಯರೆ ನಿಗಟ್ಟು ಮಲ್ತೊನ್ನುವೆರೆಂದು ಹೆಗ್ಗಡೆರು ಪಂಡೆರು ಡಾಕ್ಟರ್ ಹೆಗ್ಗಡರನ ಮುಟ್ಟದ ಕಾರ್ಯಂತೆರ್ ಎ.ವಿ. ಶೆಟ್ಟಿ ಸೊಲ್ಮೆ ಸಂದಾಯರು. ಸಾಮಾಜಿಕ ಕಾರ್ಯ ಭಾವನೆಗಳಿಗೆ ಪರಿಹಾರ ಆಗಬೇಕು ಅಂತ ಹೇಳುವಂತ ಬರ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಇದು ಕೇವಲ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ವರ್ಷದ ಹಿಂದೆ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿರತಕ್ಕಂಥ ವಿವಾಹವನ್ನು ಏರ್ಪಾಡು ಮಾಡುವ ಮೂಲಕ ಇವತ್ತು ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಪ್ರಾಯಶಃ ಅವರ ಆಶೀರ್ವಾದ, ಅವರ ಪ್ರೇರಣೆ, ಪ್ರಾಯಶಃ ಅವರ ಬದುಕಿಗೆ ಇಲ್ಲಿ ಸಾಮೂಹಿಕವಾಗಿ ವಿವಾಹವಾಗಿರತಕ್ಕಂಥ ದಂಪತಿಗಳಿಗೆ ಒಂದು ಪ್ರೇರಣೆ ಅಂತ ನಾನು ಭಾವಿಸಿದ್ದೇನೆ. ಆ ಪ್ರೇರಣೆಯ ಮೂಲಕ ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಜೀವನ ಅತ್ಯಂತ ಉತ್ಕೃಷ್ಟವಾಗಿ ನಿಮ್ಮ ಜೀವನ ಬೆಳಗಲಿ. ಕಮ್ಮಿ ಖರ್ಚಿದ ಮದುಮೆಗೂ ಉಮೇದು ಕೊರ್ಪುನ ಮಾದರಿ ಮದುಮೆ ಅಭಿಯಾನ ನಡಪಾವುದಿದ್ದು ಐತ ಮುಗಿತಲ ಪುತ್ತೂರದ ಕಿಲ್ಲೆ ಮೈದಾನಡು ಮೇರಡ್ಡಿಕ್ ಬಯ್ಯಗ್ ನಡಪಾವುಡೊಂದು SYS ರಾಜ್ಯ ಗುರ್ಕಾರೆ ಬಶೀರ್ ಸಆದಿ ಬೆಂಗಳೂರು ಸುದ್ದಿಕೂಟಡು ತೆರಿಪಾದೆರು. SYS ರಾಜ್ಯ ಗುರ್ಕಾರರ್ ಬಶೀರ್ ಸಆದಿ ಬೆಂಗಳೂರು ಸುದ್ದಿಕೂಟಡು ಪಾತಿರ್ತು ಒಟ್ರಾಸಿ ಖರ್ಚಿ ಧಾರ್ಮಿಕತೆ ಇಜ್ಜಂದಿನ ಮದಿಮೆ ಸುದ್ದಾಚಾರ ಕಲೆವೊಂದುಂಡು. ಯುವ ಜನಾಂಗ ಬೊಕ್ಕ ಪೋಷಕ ವರ್ಗಡು ಕಮ್ಮಿ ಖರ್ಚಿದ ಸರಳ ಮದಿಮೆಗೂ ಉಮೇದು ಕೊರ್ಪುನ ಮಾದರಿ ಮದಿಮೆ ಅಭಿಯಾನ ಒಂಚೆನು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಫೆಡರೇಷನ್ ನಡಪಾವೊಂದು ಬೈತಂಡ ಇಂದಿತ ಮುಗಿತಲ ಮೇ ರಡ್ಡೆಕ್ ಪುತ್ತೂರ್ದ ಕಿಲ್ಲೆ ಮೈದಾನಡು ದೀವೊಂದುಣುಂದು ಪಂಡೆರ. ಸುಮಾರು ಎಡ್ಮನೂದು ಮೊಹಲ್ಲಾಡ್ ಈ ಜಾಗೃತಿ ಮೂಡಾವುನ ಸಾರಗಟ್ಲೆ ಕಾರ್ಯಕ್ರಮ ನಡಪಾದಂಡ. ಸಮಾಜೊಡ್ಲ ಎಡ್ಡೆ ಅಭಿಪ್ರಾಯ ಬೈದಂಡ.
ಮೇರಡ್ಡೆಕ್ ಬಯ್ಯ ಐನರಿಕ್ ಕಿಲ್ಲೆ ಮೈದಾನದ ಕುರ್ರಾ ತುಸಾದತ್ ವೇದಿಕೆಡು ಮುಗಿತಲ ಲೇಸ್ ನಡೆಪೆರೆ ಇತ್ತದು ಬಯ್ಯ ನಾಲಿಕ್ ದರ್ಬೆ ಸರ್ಕಲ್ ಹಿಡಿದು ಕಿಲ್ಲೆ ಮೈದಾನ ಮುಟ ಜನಜಾಗೃತಿ ಕಾರ್ನಡಪು ಜಾಥಾ ನಡೆಪೆರೆ ಉಂಡು ಪಾಕ ಜನ ನಾಯಕಿರು ಪಾಲದೆ ತೊನ್ನುವೆರೆಂದು ಬಶೀರ್ ಸಆದಿ ಪಂಡೆರು ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಡಿದ್ದರು. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘವು ಮಾದರಿ ಮದುವೆ ಅಭಿಯಾನವನ್ನು ನಡೆಸಿಕೊಂಡು ಬಂದಿದ್ದು ಮೇ 2ರಂದು ಸಮಾರೋಪಗೊಳ್ಳಲಿದೆ. ಮೇ 2 ಶನಿವಾರದಂದು ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ಸಮಾರೋಪ ಸಮ್ಮೇಳನ ಹಾಗೂ ಜನಜಾಗೃತಿ ಜಾಥಾ ನಡೆಯಲಿದೆ. ಸಂಜೆ 4 ಗಂಟೆಗೆ ದರ್ಬೆಯಿಂದ ಕಿಲ್ಲೆ ಮೈದಾನಕ್ಕೆ ಕಾಲ್ನಡಿಗೆ ಜಾಥಾ ನಡೆಯಲಿದ್ದು ಸಂಜೆ 5:30ಕ್ಕೆ ಕುರತು ಸಾದಾತ್ ವೇದಿಕೆಯಲ್ಲಿ ಸಮ್ಮೇಳನ ನಡೆಯಲಿದೆ. ಮದುವೆಗಳನ್ನು ಅನಾಚಾರ ಮುಕ್ತಗೊಳಿಸಲು ಮತ್ತು ಆರ್ಥಿಕ ಭಾರವನ್ನು ಹಗುರಗೊಳಿಸಲು ಎಂಬ ಧ್ಯೇಯ ವಾಕ್ಯದೊಂದಿಗೆ SOS ಸಂಘಟನೆಯು ಕಳೆದ 4 ತಿಂಗಳಿಂದ ಮಾದರಿ ಮದುವೆ ಅಭಿಯಾನ ನಡೆಸಿಕೊಂಡು ಬಂದಿದೆ. ಈ ಅವಧಿಯಲ್ಲಿ ಜಮಾತ್ ನಾಯಕರು, ಧರ್ಮಗುರುಗಳು, ಯುವಕರು ಮತ್ತು ಯುವತಿಯರು, ಹೆತ್ತವರು ಸೇರಿದಂತೆ ಸಮಾಜದ ವಿವಿಧ ಸ್ತರಗಳಲ್ಲಿರುವ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಪ್ರತಿ ಮೊಹಲ್ಲಾದಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳ ಪ್ರಮುಖರನ್ನು ಒಳಗೊಂಡ ಕ್ರಿಯಾ ಸಮಿತಿಯನ್ನು ರೂಪಿಸುವಂತೆ ನಿರ್ದೇಶಿಸಲಾಗಿದೆ. ಮೇ 2ರಂದು ಸಮ್ಮೇಳನದೊಂದಿಗೆ ಅಭಿಯಾನವು ಬೃಹತ್ ಆಂದೋಲನವಾಗಿ ಮಾರ್ಪಡಲಿದೆ. ಜಾಗತಿಕ ಇಸ್ಲಾಂ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಸಮ್ಮೇಳನದಲ್ಲಿ ಸಮಾರೋಪ ಭಾಷಣ ಮಾಡಲಿದ್ದಾರೆ. ತುಳುನಾಡು ದೈವಾರಾಧನೆ, ಪ್ರಕೃತಿ ಆರಾಧನೆ, ಆತ್ಮ ಆರಾಧನೆ ಮಾತಿಟ್ಲ ಶಂಕರಾಚಾರ್ಯರನ ಅದ್ವೈತ ಪಾಲನೆ ಮಲ್ತೊಂದು ಬೈದರೆಂದು ಶ್ರೀ ವಾಸುದೇವ ಸದಾಶಿವ ಆಶ್ರಮ ಸ್ವಾಮೀಜಿ ಪಂತೆರೆ ಕೊಡಿಪಾಡಿ ಗರೋಡಿ ಬ್ರಹ್ಮಕಲಶದ ಧಾರ್ಮಿಕ ಸಭೆನು ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು. ಸುರತ್ಕಲ್ದ ಕೊಡಿಪಾಡಿ ಕೊಡಮಣಿತಾಯ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಡು ಗುರುವಾರ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶದ ಧಾರ್ಮಿಕ ಸಭೆ ನಡೆತಂಡು ಜೀರ್ಣೋದ್ಧಾರ ಸಮಿತಿ ಗುರುಕಾರರ್ ರೂಪೇಶ್ ರೈ ಕೊಯ್ಕುಡೆ ಮಾತೆರೆಲ್ಲ ಎದ್ಕೊಂಡರು. ಬ್ರಹ್ಮ ಕಲಶ ಸಮಿತಿ ಗುರುಕಾರರ್ ಪದ್ಮರಾಜ್ ಆರ್ ಪೂಜಾರಿ ಸ್ವಾಮೀಜಿಯರು ಬೊಕ್ಕ ಭಿನ್ನರಿಗೂ ಮರ್ಯಾದೆ ಸಂದೈತ ಮಲ್ತೆರು. ಪದ್ಮರಾಜ್ ಆರ್ ಪೂಜಾರಿ ಗುರುಕಾರ್ಮೆಡು ಬಾಳೆಕುದ್ರು ಹಂಗಾರಕಟ್ಟೆ ಶ್ರೀ ವಾಸುದೇವ ಸದಾಶಿವ ಆಶ್ರಮ ಸ್ವಾಮೀಜಿ ಧಾರ್ಮಿಕ ಸಭೆನು ಉದೀಪನ ಮಲ್ತೆರು. ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ತುಳುನಾಡು ಪವಿತ್ರವಾಯಿನ ಆರಾಧನೆ ನಮ್ಮೊಂದು ಬತ್ತನ ಭೂಮಿ. ದೈವಾರಾಧನೆ, ಪ್ರಕೃತಿ ಆರಾಧನೆ, ಆತ್ಮ ಆರಾಧನೆ, ಪ್ರಾಣಿ ಮೂಲ ಆರಾಧನೆ ಮಾತಿಟ್ಲ ಶಂಕರಾಚಾರ್ಯರನ ಅದ್ವೈತ ಪಾಲನೆ ಮಲ್ತೊಂದು ಬೈದೆರೆಂದು ಪಂಡೆರು. ಕ್ಷೇತ್ರಗಾದ ಬೆನೊಂದುಪ್ಪುನ ಮೋಹನ ಪೂಜಾರಿ ಕೊಡಿಪಾಡಿ ಬರವು ಕಲ್ಪುನೆಟ್ ಸಾಧಕೆರು ಅನನ್ಯ ಬಿ ಪೂಜಾರಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಕಾರ್ಯಗುರುಕಾರರ್ ಇನಾಯತ್ ಆಲಿ ಮೆಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರು. ಇನಾಯತ್ ಆಲಿ ಪಾತಿರ್ತ್ ಎಲ್ಲಿಯ ಪ್ರಾಯುಡು ಎಂಕ್ಲಿಗ್ ಬಪ್ಪನಾಡು ಜಾತ್ರೆ ಪಂಡ ಭಾರಿ ಖುಷಿ. ತುಳುನಾಡ್ದ ಪರಂಪರೆ ಇತ್ತೆ ಪಿರ ಮಿತ್ತು ಬರೊಂದುಂಡು. ಈ ಕ್ಷೇತ್ರಕ್ಕಾದು ಜವನರು ಭಾರಿ ಬೇಲೆ ಮಲ್ತಿದ್ದಾರೆ. ಅಕ್ಲಿಗಾದು ತಾನು ತನ್ನ ಟ್ರಸ್ಟ್ದ ಲೆಕ್ಕಡು ಇನ್ಸೂರೆನ್ಸ್ ಮಲ್ಪೊಡುಂದು ಎನ್ನದೆಂದು ಪಂಡೆರು. ಪದ್ಮರಾಜ್ ಆರ್ ಪೂಜಾರಿ ಗುರ್ಕಾರ್ಮಿದ ಪಾತಿರ ಪಂಡು ಸಮರ್ಪಣಾ ಮನಸ್ಸಿಡು ಕೆಲಸ ಮಲ್ಪೊಡುಂದು ಆಡಳಿತ ಸಮಿತಿದ ಇಚ್ಛೆ ಆದಿತ್ತಂಡು. 185 ದಾತು ದಿನೊಟು ಒಂದು ಆತಂಡು ಪಂದ ಬ್ರಹ್ಮ ಬೈತಿರು ಕೊಡಮಂಡಾಯರನ ಕಾಣಿಕಾಂದು ಪಂಡೆರು. ಭುಜಂಗ ಶೆಟ್ಟಿ ಕೊಡಿಪಾಡಿ ಬಾಳಿಕೆ, ಉದ್ಯಮಿ ಶೋಧನ್ ಕೊಟ್ಟಾರಿ, ಜಯರಾಮ ಬಿ ಶೆಟ್ಟಿ ಬೊಂಬಾಯಿ, ಹರಿಪಾದಿ ಜಾರಂದಾಯ ದೈವಸ್ಥಾನದ ಗುರುಕಾರರ್ ಪ್ರಕಾಶ್ ಶೆಟ್ಟಿ, ದುಂಬುದ ಕಾರ್ಪೊರೇಟರ್ ಅನಿಲ್ ಕುಮಾರ್, ದುಂಬುದ ಧಾರ್ಮಿಕ ಪರಿಷತ್ ಸದಸ್ಯರ್ ಪದ್ಮನಾಭ ಕೋಟ್ಯಾನ್ ಪಡು, ಉದ್ಯಮಿ ಮಮತಾ ಶೆಟ್ಟಿ ಪಡ್ರೆ, ಶಶಿಧರ ಶೆಟ್ಟಿ ಬೊಂಬಾಯಿ, ಸುರೇಶ್ ಅಂಚನ್, ಗಿರೀಶ್ ಶೆಟ್ಟಿ, ಕುದ್ರೋಳಿ ಕ್ಷೇತ್ರದ ಗುರುಕಾರರ್ ಜಯರಾಜ್ ಎಚ್ ಸೋಮಸುಂದರಂ, ಭಾರತ್ ಬ್ಯಾಂಕ್ ಗುರುಕಾರರ್ ಸೂರ್ಯಕಾಂತ್ ಜೆಸಿ ಸುವರ್ಣ, ಗಿರೀಶ್ ಆಳ್ವಾ ಕುಪ್ಪೆಪದವು, ಮಲ್ಲಾರ್ ಗೋಳಿ ಗರೋಡಿ ಗುರುಕಾರರ್ ರತ್ನಾಕರ ಕುಂದರ್, ರಾಜ್ಕುಮಾರ್ ಶೆಟ್ಟಿ ತಿರುವೈಲುಗುತ್ತು, ಗಡಿಪತ್ನಾರ್ ಜಗನ್ನಾಥ ಅತ್ತಾರ್ ಧಾರ್ಮಿಕ ಸಭೆಟಿತ್ತೇರು. ನಿತೇಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸದ್ಭಕ್ತ ಬಾಂಧವರಿಗೆ ಇವತ್ತಿನ ನರಸಿಂಹ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಇವತ್ತಿನ ಪವಿತ್ರವಾದ ದಿನ. ಈ ದಿನದಂದು ಈ ಕ್ಷೇತ್ರದ ಆರಾಧ್ಯ ಮೂರ್ತಿಗಳ ಬ್ರಹ್ಮಕಲಶೋತ್ಸವದ ಪರ್ವಕಾಲ. ನಾವು ಹಲವಾರು ಈ ದೈವಾರಾಧನೆಯ ಕ್ಷೇತ್ರಗಳಿಗೆ ಹೋಗಿದ್ದೇವೆ. ಆದರೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷತೆ ಇದೆ. ಇಲ್ಲಿ ಪೂರ್ಣ ಸನ್ನಿಧಾನದಲ್ಲಿ ಆ ಕೊಡಮಣಿತ್ತಾಯ ದೈವ ವಿಶೇಷವಾದಂತಹ ಕಾರಣಿಕದಲ್ಲಿ ಸಾನ್ನಿಧ್ಯದಲ್ಲಿದೆ. ಇಂಕಿ ಬಾರಿ ಒಂಜಿ ಖುಷಿ ಪಂಡ ಈತು ಮಲ್ಲ ಒಂಜಿ ಜಾಗಡು
ಎನ್ನ ನಿಮ್ಮಲು ಕಾರ್ಯಾಧ್ಯಕ್ಷ ಮಲ್ಪುನಂಚಿನ ಒಂಜಿ ಭಾಗ್ಯ ಕೊಡ್ತಿನ ನಿಕ್ಲೆಗೆ ಯಾನೆ ಕೈ ಮುಗಿದು ಧನ್ಯವಾದ ಕೊರ್ಪೆ. ಎನ್ನ ಇಂಕ ಪಾತ್ರೆ ಬರೊಂದಿಜ್ಜಿ ನಿಜವಾದ್ಲ ಆತು ಏತು ಖುಷಿ ಆಪಣ ಬಂಡ ಇಂಚಿನ ಒಂಜಿ ಯುಗೋಟ್ಲ ಒಂಜಿ ಮುಸ್ಲಿಂ ಆದಿತ್ತಿಂಡಲ್ಲ ಎನ್ನ ಸಹೋದರ ಅಂದ ನಿಕ್ಲು ದಿವತ್ತದೊಂದು ಈ ಕ್ಷೇತ್ರದ ಕಾರ್ಯಾಧ್ಯಕ್ಷ ಮಲ್ತದು ಒಂಜಿ ಕೆಲಸ ಮಲ್ಪರ ಅವಕಾಶ ಕೊಡ್ತೀನಿ ಒಂದನಿ ಅನ್ನ ಜನ್ಮೋಡಿಯನ್ನು ಮರಪರ ಸಾಧ್ಯ ಇಜ್ಜಿ ಖಂಡಿತವಾದ್ಲೇ ಒಂದು ಮಲ್ಲ ಒಂಜಿ ಗೌರವ ಒಂದು ಎಂಕೆ ಕೊಡ್ತಿನ ಗೌರವತ್ತು ಈ ಊರದ ಮಣ್ಣಿಗೆ, ಈ ತುಳುನಾಡದ ಪರಂಪರೆಗೆ, ಈ ತುಳುನಾಡದ ಸಂಸ್ಕೃತಿಗೆ ಕೊಡ್ತಿನ ಗೌರವ ಅಂದೇನೆ. ಒಂದೆಟ್ಟು ಏಪ್ರಿಲ್ 22-23 ಬ್ರಹ್ಮ ಕಲಶ ಆಪುಣ ಆತನ ಬಂಡ ಒಂದು ಖಾಲಿ ಒಂದು 180-185 ದಿನೊತ್ತ ಬೇಲೆಡೆ ಈ ಕ್ಷೇತ್ರ ಸಂಪೂರ್ಣ ಆತನಂದು ಪನೊಡೊಂದಂಡ ಅವು ಖಂಡಿತವಾದ್ಲ ಪರಮಾತ್ಮನ ಅನುಗ್ರಹ ಆ ಕೊಡೆಮಣಿತಾಯನ ಬ್ರಹ್ಮ ಬೈದೇರ್ನ ಅನುಗ್ರಹ ಅಂದು ಪಂಡದು ನಮ್ಮ ಖಂಡಿತವಾದ್ಲ ಅವನೇನು ಒಪ್ಪೋಡಾಯಿನ ಪಾತ್ರ. ಸಮಾಜದ ಮಾತಾ ಅಭಿವೃದ್ಧಿಗೂ ತಾನು ತಯಾರುಲ್ಲೆಂದು ಬಂಟರ್ನ ಯಾನೆ ನಾಡವೆರ್ನ ಮಾತೃ ಸಂಘದ ಗುರ್ಕಾರರ್ ಅಜಿತ್ ಕುಮಾರ್ ರೈ ಮಾಲಾಡಿ ಪಂತೆರು. ಸಂಘಗೂ 2020 ಆಜಿಡ್ದು 2021 ಮುಟ ಪಿರ ಗುರ್ಕಾರರಾಯನ 6 ಈ ಬಗೆಟು ಪಾತಿರ್ದು ಖುಷಿ ತೆರಪಾದಿರು. ದಕ್ಷಿಣ ಕನ್ನಡ, ಒಡಿಪು, ಕಾಸರಗೋಡು ಜಿಲ್ಲೆ ಬೊಕ್ಕ ಪಿದಾಯಿ ದೇಶುಡುಲ ಸದಸ್ಯರು ಉಪ್ಪುನ ಕುಡ್ಲದ ಬಂಟೆರ್ನ ಯಾನೆ ನಾಡವೆರ್ನ ಮಾತೃ ಸಂಘದ 2020 ಆಜೆಡ್ದು 2021 ಸಾಲಿಗೆ ಪಿರ ಗುರ್ಕಾರರಾಯನ 6 ಖುಷಿನ ತೆರಿಪಾದು ಪಾತಿರ್ತಿರು. ನನದ ದಿನಕ್ಲಿಡು ಸಂಘದ ಮಲ್ಲ ಆಸೆ ದೀವೊನ್ನ ಶತಮಾನೋತ್ಸವ ಕಟ್ವನ ಸಂಕೀರ್ಣ ಲೋಕತೋರ್ಮೆದ ಸಮಾಜದ ಬಂಧುಲೆನು ಒಂಜೇ ಮಾಡಿದಡಿಟು ಕನಪುನ ಪಣವುದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನು ಮಲ್ಪುವ ಸಮಾಜದ ಮಾತಾ ಅಭಿವೃದ್ಧಿಗೂ ಪುಣೆಯರೆ ತಾನು ಏಪಲ ತಯಾರುಲ್ಲೆಂದು ಅಜಿತ್ ಕುಮಾರ್ ರೈ ಮಾಲಾಡಿ ಪಂಡಿರು. ಮುಖ್ಯ ಓಟುದ ಅಧಿಕಾರಿ ವಕೀಲರಾಯಿನ ಉಮೇಶ್ ಶೆಟ್ಟಿ ಶೆಡ್ಡೆ ಹೊಸಲಕ್ಕೆ ಗುರ್ಕಾರನ ಇರೋದದಾಂತಿನ ಅಜಪು ಆಯಿನ ಬಗೆಟು ಘೋಷಣೆ ಮಲ್ತೆರು. ಒತ್ತು ಓಟುದ ಅಧಿಕಾರಿ ವಕೀಲರ್ ನವೀನ್ ಶೆಟ್ಟಿ ಬೊಕ್ಕ ಓಟುದ ಅಧಿಕಾರಿ ಸದಾಶಿವ ಶೆಟ್ಟಿ ಈ ಪೊರ್ತೊಡಿತ್ತೇರು. ಮುಲ್ಕಿ ಮಟ್ಟು ಕರಿಯದ ಕಾಡಿಕೊದ ಕೋರ್ದಪ್ಪು ದೈವಸ್ಥಾನಡು ಕೋರ್ದಪ್ಪು ಬೊಕ್ಕ ಜುಮಾದಿ ದೈವಲನ ವರ್ಷದ ನೇಮ 2 ದಿನ ನಡೆತೊಂದುಂಡು. ಗುರುವಾರ ರಾತ್ರಿ ಕೋರ್ದಪ್ಪು ತನ್ನಿ ಮಾಡಿಕ ದೈವಲನ ನೇಮ ನಡೆತಂಡು. ಮುಲ್ಕಿ ಮಟ್ಟು ಕರಿಯದ ಕಾಡಿಕೊದ ಕೋರ್ದಬ್ಬು ದೈವಸ್ಥಾನಡು ಕೋರ್ದಬ್ಬು ಬೊಕ್ಕ ಜುಮಾದಿ ದೈವಲನ ವರ್ಷದ ನೇಮ 2 ದಿನ ನಡೆತೊಂದಿದ್ದು ಗುರುವಾರ ರಾತ್ರಿ ಅತಿಕಾರಿ ಬೊಟ್ಟು ಗ್ರಾಮದ ಮಟ್ಟು ದೆಪ್ಪುಣಿ ಕೊಕ್ರಾಣಿ ಕರೆತ ಕೋರ್ದಪ್ಪು ತನ್ನಿ ಮಾಡಿಕ ದೈವಲನ ನೇಮ ಅಟ್ಟನೆ ಆದಿತ್ತಂಡು. ಮಧ್ಯಾಹ್ನ ದೊಂಪ ಏರಾದು ಬಯ್ಯಕ್ ದೈವೊಲೆನ ಭಂಡಾರ ಏರ್ದು ರಾತ್ರಿ ಕೋರ್ದಬ್ಬು ಬೊಕ್ಕ ತನ್ನಿ ಮಾಡಿಕ ದೈವೊಲೆನ ನೇಮ ನಡೆತಂಡು. ಮಟ್ಟು ದೆಪ್ಪುಣಿ ಕೊಕ್ರಾಣಿಕರೆ ಗ್ರಾಮಸ್ಥರು ಊರ ಪರವೂರ ಭಕ್ತರು ನೇಮ ತೂದು ಬೂಲ್ಯದ ತೊಂಡರು. ಮಟ್ಟು ಕರಿಯದ ಕೋರ್ದಬ್ಬು ದೈವಸ್ಥಾನದ ಆಡಳಿತ ಸಮಿತಿ ಗುರ್ಕಾರರ್ ಹರೀಶ್ ಬಿ ಕರ್ಕೇರ ನಮ್ಮ ಕುಡ್ಲ, ಪ್ರಧಾನ ಕಾರ್ಯಂತೇರ್ ಧನಂಜಯ ಮಟ್ಟು ಬೊಕ್ಕ ಸರ್ವ ಸದಸ್ಯರ್, ಮರ್ಯಾದಿ ಗುರ್ಕಾರರ್ ಗುತ್ತಿನರ್ ಸುಧಾಕರ ಶೆಟ್ಟಿ ದೆಪ್ಪುಣಿಗುತ್ತು, ಆಡಳಿತ ಸಮಿತಿ ಬೊಂಬಾಯಿದ ಗುರ್ಕಾರರ್ ಶರದ್ ಕೆ ಕೋಟ್ಯಾನ್, ಪ್ರಧಾನ ಸಲಹೆಗಾರರ್ ದಿನೇಶ್ ಅಮೀನ್ ಮಟ್ಟು, ಪ್ರಧಾನ ಪೂಜಾರಿ ಪ್ರಕಾಶ್ ಅಮೀನ್ ಉಳೆಪಾಡಿ ನೇಮತೂದು ದೈವೋಲನ ಇಂಬುನ ಟೊಂಡೆರು. ದಾನ ಧರ್ಮ ಮಲ್ಪುನಕ್ಲೆನು ತೂವಡು ಪಂಡ್ ದಾಂಡ ಪಡು ಬಿದ್ರಿಗು ಬರೋಡು ಶಿವನ ಅನುಗ್ರಹದ್ದು ಒಂದು ಸಾಧ್ಯ ಆತನಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೆರು. ಗುರುವಾರ ಪಡುಬಿದ್ರೆ ಮಹಾಲಿಂಗೇಶ್ವರ ದೇವಸ್ಥಾನಡು ಮಹಾಗಣಪತಿ ದೇವರನ ಪ್ರತಿಷ್ಠಿತ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು.
ಒಡಿಪು ಜಿಲ್ಲೆ ಪಡುಬಿದ್ರೆದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಗುರುವಾರ ಮಹಾಗಣಪತಿ ದೇವರನ ಪ್ರತಿಷ್ಠೆದ ಲೆಕ್ಕಡು ಧಾರ್ಮಿಕ ಸಭೆ ನಡೆತಂಡು. ಜೀರ್ಣೋದ್ಧಾರ ಬೊಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮೆ ವಹಿಸಿದ ಮಾತೆರೆಲ್ಲ ಎದ್ದುಕೊಂಡರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಧಾರ್ಮಿಕ ಸಭೆನು ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ದಾನ ಧರ್ಮ ಮಲ್ಪುನೆಕ್ಲೆನು ತೂವಡು ಪಂಡದಾಂಡ ಪಡುಬಿದ್ರೆಗೆ ಬರೋಡು. ಶಿವನ ಅನುಗ್ರಹ ಹಿಡಿದು ಒಂದು ಸಾಧ್ಯ ಆತಂಡು. ಪಡುಬಿದ್ರೆಡು ಸಂಪತ್ತುನು ಸರಿಯಾದ ಗಲಸೊಂದೆರು. ಕ್ಷೇತ್ರ ಜೀರ್ಣೋದ್ಧಾರದು ಗ್ರಾಮಗೂ ಎಡ್ಡೆ ಆವಡಂದು ಪಂಡೆರು. ದಾನಲಿಗೂ ಧಾರ್ಮಿಕ ಸಭೆಡು ಸಮ್ಮಾನದ ಮರ್ಯಾದೆ ಮಲ್ತೆರು. ಚೆಪ್ಪುದ ಕೂರುಡು ಗಣಪತಿ ತಯಾರು ಮಲ್ತನ ಕರುಣಾಕರ ತೋಕೂರು ಮೇರೆಗೂ ಮರ್ಯಾದೆ ಸಂದೈತ ಮಲ್ತೆರು. ಕಾಪು ಕ್ಷೇತ್ರದ ಶಾಸಕರು ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಗುರ್ಕಾರ್ಯರ್ ಗುರ್ಮೆ ಸುರೇಶ್ ಶೆಟ್ಟಿ, ಕಾರ್ಲದ ಜ್ಞಾನಸುಧಾ ಎಜುಕೇಷನ್ ಟ್ರಸ್ಟ್ ಗುರ್ಕಾರ್ಯರ್ ಸುಧಾಕರ್ ಶೆಟ್ಟಿ, ಕಾಪು ಪೊಸ ಮಾರಿಗುಡಿ ದೇವಸ್ಥಾನ ಸಮಿತಿದ ಯೋಗೀಶ್ ಶೆಟ್ಟಿ ಬಾಲಾಜಿ, ಒಡಿಪು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಗುರ್ಕಾರ್ಯರ್ ಸಂದೀಪ್ ಕುಮಾರ್ ಮಂಜಾ, ಬಾರ್ಕೂರು ವಿಶ್ವ ದೇವಾಡಿಗ ಮಹಾಮಂಡಲ ಗುರ್ಕಾರ್ಯರ್ ಧರ್ಮಪಾಲನಾಥ ದೇವಾಡಿಗ, ಭಾರತ ಬ್ಯಾಂಕ್ ಗುರ್ಕಾರ್ಯರ್ ಸೂರ್ಯಕಾಂತ್ ಜೆ ಸುವರ್ಣ, ಕಟಪಾಡಿ ವಿಶ್ವನಾಥ ಕ್ಷೇತ್ರದ ಗುರ್ಕಾರ್ಯರ್ ಮಹೇಶ್ ಎನ್ ಅಂಚನ್ ಇಂಚ ಬೇತೆ ಬೇತೆ ವಲಯದ ನಾಯಕರ್ ಸಮಿತಿಲನ ಪದಾಧಿಕಾರಿಗಳು ಸಭೆಟು ಪಾಲುದೆತ್ತುಂಡೆರು. ವಿದ್ವಾನ್ ದಾಮೋದರ್ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇನಿ ಶಿವಾಂದ್ ಪಂಡಗ ಮಾತೆರೆಗಿಲ ಒಂಜಿ ವಿಶೇಷವಾಯಿನ ಒಂಜಿ ಶಕ್ತಿ ಸಂಚಯನ ಆಪುಂಡು. ಈಗ ಪಂಪೇರು ಶಿವ ಶಿವ ಎಂದರೆ ಭಯವಿಲ್ಲ ಅಂತ. ಮಂಗಲಕರವಾಯಿನ ದೇವರು ಪಂಡ ರುದ್ರದೇವರು ಅಂತ. നമ്മുടെ മാതിരിയുള്ള ಬೇತೆ ಬೇತೆ ಪುದರುಗಳುಲ್ಲ ಏಪ ಬೇತೆ ಬೇತೆ ಪುದರುಂಡು ಒಂದು ಪಂಡ ನಮ್ಮ ಉಳೈಡು ಶಿವದೇವರು ಉಪ್ಪುನಾಗ ನಂಗೆ ಬೇತೆ ಬೇತೆ ಪುದರುಗಳು ಮಾತ್ರ ಉಂಡು. ಆ ಶಿವದೇವರು ಉಳೈಡ್ದು ಪಿದಡಿಯರು ನಾಂಡ ಮಾತೆರಿಗಳ ಒಂಜೇ ಪುದರುಪ್ಪುಂಡು. ಪನ್ನಡ ಏನಂಚಿನ ಅಗತ್ಯತೆ ಒಂಜೇ ಪುದರುಪ್ಪುಂಡು. ಅಣ್ಣ ನಮ್ಮ ಊಳು ಜಾಗೃತಿ ಆವಡು ಶಿವೆ ಉಳೈ ಉಪ್ಪುನಗನೇ ಜಾಗೃತಿ ಆವಡು ಅಪಗ ಸತ್ಕರ್ಮಗಳೇನು ಮಂತುನುಡು ಒಂದು ವಿಚಾರಗಳು ಉಂಡು. ನಾನು ಎನ್ನುವುದು ನಂಗೆ ಐದು ಬಿಡುಗಡೆ ಪೂಜೆ ಬಂಧನ ಪುಣಿಗೆ ನೀನು ಇನ್ಫಿನಿಟ್ ನಿನ್ನದು ಇನ್ಫಿನಿಟ್ ನಿಜವಾಯಿನ ಬಿಡುಗಡೆ ಯಾರಿಗೆ ಸಾಧ್ಯತೆ ಉಂಡಿಗೆ ಪ್ರಕಾಶಣ್ಣೆ ಮಲ್ಲ ಬೆಲೆ ಇನ್ನು ಮಲ್ತೊಂದುಲ್ಲೆ ಯಾರಿಗೆ ಒಂಜಿ ತಾಟಿ ಪಾಡೋಡು ಒಂದು ಈ ಸಂದರ್ಭಡು ಪಂಡು ಒಂದುಲ್ಲೆ. ಮೆಸ್ಕಾಂದ ಸರ್ವರ್ ಬೊಕ್ಕ ಎನ್ ಸ್ಟಾಫ್ ದ ಜೋರು ಸಮರ್ಸೆಡ್ದ ಅವರ ಹೊಸ ಇಲ್ಲಿಗೆ ಕರಡಿ ತಿಕ್ಕೊಂದಿಚ್ಚಿ ಗಿರಾಕಿಲು ಗುತ್ತಿಗೆ ದಕ್ಕಲು ಬಾರಿ ಕಷ್ಟಡು ತಿಕ್ಕಲ್ದು ಬುರ್ದೆರೆಂದು ಸಿಐಟಿಯು ಡಿವೈಎಫ್ಐ ರೈತ ಸಂಘ ಇಂಚ ಜನಪರ ಸಂಘಟನೆಲು ದೂರ್ದು ಸಮಸ್ಯೆ ಪರಿಹಾರಕ್ಕೂ ಒತ್ತಾಯ ಮಲ್ತದ. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯಂತರ ಸುನಿಲ್ ಕುಮಾರ್ ಬಜಾಲ್ ಬೊಕ್ಕ ಕರ್ನಾಟಕ ರಾಜ್ಯ ಒಪ್ಪಿಗೆ ಪಡೆಯಿನ ಕರೆಂಟ್ ಗುತ್ತಿಗೆದಾರರ ಸಂಘದ ಈ ದುಂಬುದ ರಾಜ್ಯದ ಒತ್ತು ಗುರ್ಕಾರರ್ ಉರ್ಬನ್ ಪಿಂಟೋ ಸುದ್ದಿಕೂಟುಡು ಪಾತೆರ್ದು ಮೆಸ್ಕಾಂದ ಸರ್ವರ್ ಬೊಕ್ಕ ಎನ್ ಸಾಫ್ಟ್ದ ಜೋರು ಸಮಸ್ಯೆಡ್ದಾದ ಹೊಸದಾದ ಕಟ್ಟದ್ನ ಇಲ್ಲೆಲೆಗ್ ಕರೆಂಟ್ಗ್ ಕಾತೊಂದುಪ್ಪುನ ಗಿರಾಕಿಲು ಸಾಮಾನ್ಯ ಜನಕುಲು ಬೊಕ್ಕ ಕರೆಂಟ್ ಗುತ್ತಿಗೆ ದಕ್ಕಲು ಕಷ್ಟುಡು ತಿಕ್ಕಲ್ದು ಬೋರ್ತೆರ್. ಈ ಸಮಸ್ಯೆಲಿನ ತುರ್ತು ಪರಿಹಾರ ಮಲ್ಪೊಡು. ಕರ್ನಾಟಕ ರಾಜ್ಯ ಅನುಮತಿ ಪಡೆಯಿನ ಕರೆಂಟ್ ಗುತ್ತಿಗೆದಾರರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸಿಐಟಿಯು ಡಿವೈಎಫ್ಐ ಕರ್ನಾಟಕ ರಾಜ್ಯ ರೈತ ಸಂಘ ಸೇರ್ದು ಪಾಕ ಜನಪರ ಸಂಘಟನೆಲು ಮೆಸ್ಕಾಂ ಬೊಕ್ಕ ಜಿಲ್ಲಾಡಳಿತಗೂ ಒತ್ತಾಯ ಮಲ್ತೊಂದುಂದ್ಲಾಂದು ಪಂಡೆರು. ಮೆಸ್ಕಾಂದ ಎನ್ ಸಾಫ್ಟ್ ಸಮಸ್ಯೆಡ್ದಾದ ಗ್ರಾಮಾಂತರ ಪ್ರದೇಶಲೆಡು ಹೊಸದಾದ ಕಟ್ಟದ್ನ ಇಲ್ಲೆಲೆಗ್ ಕರೆಂಟ್ ಜೋಡ್ಸಾವನು ಸಾಧ್ಯ ಆವೊಂದಿಚ್ಚಿ ಇಂದೆಡ್ದು ಕರೆಂಟ್ ಗಿರಾಕಿಲು ಮಾತ್ರ ಕರೆಂಟ್ ಗುತ್ತಿಗೆ ದಕ್ಕಲ್ಲ ಕಷ್ಟಡು ಬೂರ್ದೆರೆಂದು ಪಂಡೆರು. ಈ ಬಗೆಟು ಪಾಕ ಸರ್ತಿ ಮೆಸ್ಕಾಂ ಮಿತ್ತ ಮಟ್ಟದ ಅಧಿಕಾರಿಲಿಗ ಭಿನ್ನಾಯ್ತೊನ್ನ ಓಲೆ ಕೊರುಂಡಲ ಒವೇ ಪ್ರಯೋಜನ ಆತಿಜಿ. ಒಂಜಿ ವಾರದ ಉಲೈ ಸಮಸ್ಯೆ ಪರಿಹಾರ ಮಲ್ತಜಿಂಡ ಜಿಲ್ಲೆದ ಕರೆಂಟ್ ಗುತ್ತಿಗೆ ದಕ್ಕಲು ರೈತ ಕಾರ್ಮಿಕರ್ ಬರುವು ಕಲ್ಪುನ ಜವನ ಜವಂದಿ ಪೊಂಜೋ ನಕ್ಲು ದಲಿತ ಆದಿವಾಸಿ ಸಂಘಟನೆಗಳು ಸೇರ್ದು ಮೆಸ್ಕಾಂ ಆಫೀಸ್ ಚಲೋ ದಂಚಿನ ಮಾಮಲ್ಲ ಪೊರುಂಬಾಟ ನಡಪಾ ಉಂಡುಂದು ಸುನಿಲ್ ಕುಮಾರ್ ಬಜಾಲ್ ಪಂಡೆರ್. ಸಂಘದ ಜಿಲ್ಲಾ ಗುರ್ಕಾರರ್ ಕುಶಲ ಪೂಜಾರಿ ಬೊಕ್ಕ ಪದಾಧಿಕಾರಿಗಳು ಸುದ್ದಿಕೂಟೋಡಿದ್ದರು. ಈ ರೀತಿಯ ಎನ್ಸಾಫ್ಟಿನ ಒಂದು ಅವ್ಯವಸ್ಥೆ ಇದರ ಬಗ್ಗೆ ನಮ್ಮ ಸಂಘದ ರಾಜ್ಯದ ಮುಖಂಡರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಇವರೆಲ್ಲರೂ ಹೋಗಿ ಮೆಸ್ಕಾಂನ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿದ್ದಾರೆ. ಅವರೆಲ್ಲರೂ ಕೂಡ ನಾಳೆ ಸರಿ ಮಾಡ್ತೇವೆ, ನಾಡಿದ್ದು ಸರಿ ಮಾಡ್ತೇವೆ ಇದೇ ಭರವಸೆಗಳನ್ನು ಕೊಡ್ತಿದ್ದಾರೆ ಹೊರತು ಇವತ್ತಿನವರೆಗೆ ಅದನ್ನು ಸರಿಪಡಿಸಲಿಲ್ಲ. ಆ ಕಾರಣಕ್ಕಾಗಿಯೇ ಬೇರೆ ವಿಧಿ ಇಲ್ಲ, ನಮ್ಮ ವಿದ್ಯುತ್ ಗುತ್ತಿಗೆದಾರಿಗೆ ಬೇರೆ ದಾರಿ ಇಲ್ಲ. ಅಂಥ ಸಂದರ್ಭದಲ್ಲಿ ನಮಗೇನು ಬೀದಿಗಿಳಿದು ಹೋರಾಟ ಮಾಡೋದೊಂದೇ ದಾರಿ ಅಂತ ಪ್ರಶ್ನೆ ಬಂದಾಗ ಇದು ನಾವು ಹೇಳುವಂಥದ್ದಿಷ್ಟೇ, ಇದು ಕೇವಲ ವಿದ್ಯುತ್ ಗುತ್ತಿಗೆದಾರರ ಪ್ರಶ್ನೆ ಅಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ ಇದೆ. ಎಲ್ಲ ಜನಪರ ಸಂಘಟನೆಗಳು ಒಟ್ಟು ಸೇರಿ
ವಿದ್ಯುತ್ ಗುತ್ತಿಗೆದಾರರ ಈ ಒಂದು ಹೋರಾಟದ ಜೊತೆ, ಅವರ ಸಂಕಷ್ಟದ ಜೊತೆ, ಅವರ ಏನು ಸಮಸ್ಯೆ ಇದೆ ಅವರ ಜೊತೆ ನಾವುಗಳು ಕೂಡ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರಲಿಕ್ಕಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ రాజ్యుడు కాంగ్రెస్ సర్కార ఆడళితకు బతినడిదించ ఒవే అభివృద్ధి ఆవొందించి ಡಿಕೆ ಶಿವಕುಮಾರ್ ಬೊಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ನಡುಟು ಅಧಿಕಾರಕ್ಕೂ ಪಂತ ನಡುತೊಂದುಂಡು ಬಿಜೆಪಿ ಜಿಲ್ಲಾ ಗುರುಕಾರ್ಯರ್ ಸತೀಶ್ ಕುಂಪಲ ಕುಡ್ಲಡು ಸುದ್ದಿಕೋಟುಡು ದೂರುದೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರ್ ಸತೀಶ್ ಕುಂಪಲ ಕುಡ್ಲದ ಬಿಜೆಪಿ ಆಫೀಸರ್ ಸುದ್ದಿಕೋಟುಡು ಪಾತಿರ್ದು ರಾಜ್ಯಡು ಕಾಂಗ್ರೆಸ್ ಸರ್ಕಾರ ಆಡಳಿತಗೂ ಬತ್ತಿನಡ್ದಿಂಚ ಒವ್ವೇ ಅಭಿವೃದ್ಧಿ ಆವೊಂದಿಚ್ಚಿ ಡಿಕೆ ಶಿವಕುಮಾರ್ ಬೊಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ನಡುಟು ಅಧಿಕಾರಕ್ಕೂ ಪಂತ ನಡುತೊಂದುಂಡು ಮೆಕ್ಲಿನ ಒಯ್ತ ಪತ್ತೊಡ್ದು ರಾಜ್ಯದ ಅಭಿವೃದ್ಧಿ ಅಡಕಿ ಕೂಲುತುಂಡು ಮೆಕ್ಲಿನ ಗೊಬ್ಬುಲೆನು ತೂಪುನವೇ ಕೆಲಸ ಆದು ಪೋತುಂಡು ದೂರಿಯರು. ಮುಖ್ಯಮಂತ್ರಿ ಸೀಟದ ನಾಟಕನು ಜನ ತೂವೊಂದುಲ್ಲೆರು. ಗ್ಯಾರಂಟಿ ಯೋಜನೆಯನ್ನು ಸತಾ ಪೊಂಜಲಿಗೂ ಸರಿಯಾದ ಕೊರಂದೆ ಬಲಿ ಬರ್ಪಾವ್ನ ಕೆಲಸ ನಡುತುಂದುಂಡು ಆರು ಕೊಂಗಿ ಮಲ್ತೆರು. ಗ್ಯಾರಂಟಿ ಯೋಜನೆಯನ್ನು ಕೊರಂದೆ ಬರವು ಕಲ್ಪನಕ್ಲೆನ ಬಂಚಿಗೂ ಆಕುನ ಕೆಲಸ ಮಲ್ತೊಂದುಲ್ಲೆರು. ಗ್ಯಾರಂಟಿ ಯೋಜನೆ ಮಾತಾ ಸೋತು ಪೋತುಂಡು ಸತೀಶ್ ಕುಂಪಲ ಪಂಡೇರು. ವಿಧಾನ ಪರಿಷತ್ ಸದಸ್ಯರ್ ಕಿಶೋರ್ ಕುಮಾರ್ ಪುತ್ತೂರು, ದುಂಬುದ ಮೇಯರ್ ಪ್ರೇಮಾನಾಥ ಶೆಟ್ಟಿ, ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳು ಸುದ್ದಿಕೂಟೊಡಿದ್ದರು. ಈ ಒಂದು ಮೆಸ್ಕಾಂ ಮುಖಾಂತರ ಫ್ರೀ ವಿದ್ಯುತ್ ಎನ್ನುವ ಒಂದು ಏನು ಘೋಷಣೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ವಿದ್ಯುತ್ ದರವನ್ನು ಶುಲ್ಕವನ್ನು ಏರಿಸುವ ಮುಖಾಂತರ ಇವತ್ತು ಜನರ ಒಟ್ಟಿಗೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿದ್ಯಾನಿಧಿಯನ್ನು ಕೊಡಲಿಲ್ಲ. ಒಟ್ಟು ಸರ್ಕಾರಿ ಬಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ಓಡಿಸುವಂಥದ್ದನ್ನು ನಿಲ್ಲಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಇದರ ಬಗ್ಗೆ ಯಾವುದೇ ಗಮನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದರ ಮಧ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಘಟನಾವಳಿಗಳು ಕಾಂಗ್ರೆಸ್ನಲ್ಲಿ ನಡೆದಿದೆ, ಇಡೀ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನರು ಕೈಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ರೀತಿ ಡಂಬರಾಟ ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಟ್ಟು ನಿನ್ನೆ ಕ್ಯಾಬಿನೆಟಲ್ಲಿ 600 ಕೋಟಿ ರೂಪಾಯಿಗಳನ್ನು ಕೇವಲ ಅಲ್ಪಸಂಖ್ಯಾತರಿಗೆ ಅಂದರೆ ವಿಶೇಷವಾಗಿ ಮುಸಲ್ಮಾನರಿಗೆ ಕೇರಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟಲ್ಲಿ ಇಡುವ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ಸರ್ಕಾರ ಯಾರಿಗೋಸ್ಕರ ಆಡಳಿತ ಮಾಡ್ತದೆ, ಜನಸಾಮಾನ್ಯರ ಸರ್ಕಾರವನ ಅಥವಾ ಒಂದು ವರ್ಗದ ಸರ್ಕಾರನ? ನಮಗೆ ಆಶ್ಚರ್ಯವಾಗುವುದು 600 ಕೋಟಿ ರೂಪಾಯಿ ನಿನ್ನೆ ಕೊಟ್ಟದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಈ ರಾಜ್ಯದಲ್ಲಿ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ದೊಡ್ಡ ಸಮುದಾಯ ಇರುವಂಥ ಒಂದು ರಾಜ್ಯದಲ್ಲಿರುವಂಥ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅರೆಗಲದ ದೊಂಬು ಸೆಖೆ ಬೆಗಪುನ ತಡೆಯರ ತೀರಂದು ನರ ಮಾಣಿಯರ ನಂಚನೆ ಮುರ್ಗಾ ಪಕ್ಕಿಲಿಕ್ಲ ಭಾರಿ ಕಷ್ಟ. ಅಂಚಾದ ಅಂಚಿನ ಮುರ್ಗಾ ಪಕ್ಕಿಲಿನ ರಕ್ಷಣೆಗೂ ಪಿಲಿಕುಳ ನಿಸರ್ಗಧಾಮ ದುಂಬತ್ತ ಜಾಗೃತಿ ಕ್ರಮ ತೆತ್ತೊಂದುಂಡು. ರಾಜ್ಯಡು ಕಠಿಣದೊಂಬು ತಡೆಯರ ತೀರಂದು ದಿನೋಡ್ ದಿನ ಭೂಮಿ ಬೆಚ್ಚೇರೊಂದುಂಡು ನರ ಮಾಣಿರನಂಚ ಮುರ್ಗಾ ಪಕ್ಕಿಲೆಗ್ಲ ಸೈಸಿರ ತೀರನ್ನಂಚ ಆತಂಡು ಅಂಚಾದ ಕುಡ್ಲದ ಪಿಲಿಕುಳ ನಿಸರ್ಗಧಾಮದ ಜೈವಿಕ ಉದ್ಯಾನವನಟ್ಟು ಮುರ್ಗಾ ಪಕ್ಕಿಲಿನ ಬಚಾವುಗೂ ಬೇತೆ ಬೇತೆ ಜಾಗೃತಿ ಕ್ರಮ ದೆತ್ತೊಂದುಂಡು. ಸರಿಯಾದ ಪರಿಯರ ನೀರು ಒದಗಾವನ ಗೂಡುಲೆನ ಉಲೈ ಫ್ಯಾನ್ ಪಾಡ್ನ ಗೂಡುದ ಮಾಡು ಸಂಪಾದಿಪ್ಯರ ಸ್ಪ್ರಿಂಕ್ಲರ್ಡ್ ನೀರು ಪಾಡಿನ ವ್ಯವಸ್ಥೆ ಮಲ್ತದಂಡು. ಮುರ್ಕೊಲೆಗ್ ಅಗತ್ಯ ಉಪ್ಪುನಾತ್ ನೀರ್ದ ವ್ಯವಸ್ಥೆ ಮಲ್ತನ ಒಟ್ಟುಗೂ ಎನ್ಕ್ಲೋಸರ್ ಲೆಡ್ ನೀರು ತಲುಪುನ ವ್ಯವಸ್ಥೆ ಮಲ್ತದಂಡು. ಕೆಲವು ಗೂಡುಲೆಗ್ ಫ್ಯಾನ್ ಲೆನ್ ಪಾಡ್ದಿತ್ತು ತೆನಸು ಕ್ರಮಟು ಬದಲಾವಣೆ ಮಲ್ತದಂಡು. ಡಿಹೈಡ್ರೇಷನ್ ಸಮಸ್ಯೆ ಉಂಟಾವನ್ನಂಚ ವಿಟಮಿನ್ ಬೊಕ್ಕ ಕರ್ಬಸತ್ವದ ನೀರಿನ ತೆನಸು ಬೊಕ್ಕ ನೀರ್ದ ಒಟ್ಟುಗೂ ಕೊರೊಂದುಂಡು. ಕೆಲವು ಮುರ್ಗೊಲೆನ ಗೂಡುದ ಮಾಡುಗು ವೈಟ್ ಪೇಂಟ್ ಪಾಡ್ದು ತಾಪಮಾನ ಕಮ್ಮಿ ಮಲ್ಪುನ ಕ್ರಮ ದೆತ್ತೊಂದುಂಡು. ಸುರತ್ಕಲ್ ಕೊಡಿಪಾಡಿದ ಬ್ರಹ್ಮ ಬೈದೇರ್ಕಳ ಗರೋಡಿ ಕೊಡಮಣಿ ತಾಯಿಯ ಕ್ಷೇತ್ರಡು ಧರ್ಮದೈವಲನ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶ ನಡಪಾದು ಕೊಡಿ ಏರ್ದಿತ್ತು ಶುಕ್ರಾರ ಕಾಂಡೆ ಧರ್ಮರಸು ಉಳ್ಳಾಯ ದೈವಕ್ಕೂ ನೇಮ ಕೊರಿಯರು. ಕುಡ್ಲ ತಾಲೂಕು ಸುರತ್ಕಲ್ದ ಕೊಡಿಪಾಡಿ ಶ್ರೀ ಕ್ಷೇತ್ರ ಬ್ರಹ್ಮಸ್ಥಾನ ಗರೋಡಿ ಕೊಡಮಂದಾಯ ಬ್ರಹ್ಮ ವೈದ್ಯರ್ಕಳ ಗರೋಡಿಡು ಗುರುವಾರ ಧರ್ಮದೈವಲಾಯಿನ ಧರ್ಮರಸು ಉಳ್ಳಾಯ ಕೊಡಮಂದಾಯ ಬ್ರಹ್ಮ ವೈದ್ಯರ್ಲು ಬೊಕ ಮಾಯಂದಾಲೆ ದೈವೋಲಿನ ಪಿರ ಪ್ರತಿಷ್ಠೆ ಬೊಕ ಬ್ರಹ್ಮ ಕಲಶ ನಡಪಾಯನ ಎಡ್ತು ಬೊಕ ಬೈಯಗು ಕೊಡಿ ಏರ್ತು ಶುಕ್ರಾರ ಕಾಂಡೆ ಧರ್ಮರಸು ಉಳ್ಳಾಯನ ನೇಮ ಅಟ್ಟನೆ ಮಲ್ತದಿತ್ತೆರು. ಕಾಂಡೆ ಉಚ್ಚೆಯ ಬಲಿಸುರು ಆದ ಧರ್ಮರಸು ಉಳ್ಳಾಯ ದೈವದ ನೇಮ ನಡತಂಡು ಕಟ್ಟೆ ದೀಪಾರಾಧನೆ
ಕೆರೆ ದೀಪಾರಾಧನೆ ಕರೆತದು ಮಧ್ಯಾಹ್ನ ಗಂಧ ಪ್ರಸಾದ ಬೊಕ್ಕ ನುಪ್ಪು ಪ್ರಸಾದ ನಡೆತಂಡು ಊರ ಪರವೂರ ಭಕ್ತರು ಮಾತಾ ಸಮಿತಿಲಿನ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತಿದು ಧರ್ಮರಸು ಉಳ್ಳಾಯನ ನೇಮ ತೂದು ಬೂಲ್ಯದೆತ್ತೊಂದು ಕೊಡಿಪಾಡಿ ಗರೋಡಿದ ಬ್ರಹ್ಮ ಬೈದ್ಯರ್ಲು ಬೊಕ ಧರ್ಮದೈವೊಲನ ಇಂಬು ನಟೊಂಡೆರು ಯಜಮಾನೆರು ಬೊಕ ಗಡಿಪತ್ತನಾರು ಜಗನ್ನಾಥ ಅತ್ತಾರ್ ಕೊಡಿಪಾಡಿ ಬಾಳಿಗೆ ಸೇವಾ ಸಮಿತಿ ಗುರ್ಕಾರರ್ ರೂಪೇಶ್ ರೈ ಕೊಯ್ಕಡೆ ಬಾಳಿಕೆ ಬ್ರಹ್ಮಕಲಶ ಸಮಿತಿ ಗುರ್ಕಾರರ್ ಪದ್ಮರಾಜ್ ಆರ್ ಪೂಜಾರಿ ಜೀರ್ಣೋದ್ಧಾರ ಸಮಿತಿ ಕಾರ್ಯ ಗುರ್ಕಾರರ್ ಇನಾಯತ್ ಆಲಿ ಮುಲ್ಕಿ ಕ್ಷೇತ್ರಾಡಳಿತ ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರ್ಕಾರರ್ ಭುಜಂಗ ಶೆಟ್ಟಿ ಕೊಡಿಪಾಡಿ ಬಾಳಿಕೆ ಒತ್ತು ಗುರ್ಕಾರರ್ ಕಾರ್ತಿಕ್ ಶೆಟ್ಟಿ ಸಂಚಾಲಕರ್ ಸುರೇಂದ್ರ ಶೆಟ್ಟಿ ಪ್ರಧಾನ ಕಾರ್ಯಂತಿರ್ ಅಭಿಲಾಷ್ ಚೌಟ ಕಾರ್ಯಂತಿರ್ ರತನ್ ಶೆಟ್ಟಿ ಪಣವು ಗುರ್ಕಾರರ್ ರಮೇಶ್ ಶೆಟ್ಟಿ ನೇಮತೂದು ಧರ್ಮರಸು ಉಳ್ಳಾಯನ ಇಂಪುನಟೊಂಡೆರು ಗರೋಡಿದ ಕಾಲಾದಿ ಜಾತ್ರೆಡು ಶುಕ್ರಾರ ರಾತ್ರಿ ಕೊಡಮಂದಾಯ ನೇಮ ಕೋಡ್ದಬ್ಬು ಬೊಕ್ಕ ಜುಮಾತಿ ದೈವುಲನ ಭೇಟಿ ನಡುತುಂದಿತ್ತು ರಡ್ಡೆಕು ಶನಿವಾರ ರಾತ್ರಿ ಬ್ರಹ್ಮ ಬೈದ್ಯರ್ಲನ ನೇಮ ಬೊಕ್ಕ ಮಾಯಂದಾಲೆ ನೇಮ ಮೂಜಿಕ ಕಾಂಡೆ ಕೊಡಿ ಜಾದು ಭಂಡಾರ ಜಪ್ಪೆರೆ ಉಂಡು ಮುಲ್ಲಕಾಡು ಫ್ರೆಂಡ್ಸ್ ಮೊಕ್ಲಿನ 21ನೇ ವರ್ಷದ ಯುಗಾದಿ ಉತ್ಸವ 2026 ಮೇ 2 ಶನಿವಾರ ಬಯ್ಯ 6 ಗಂಟೆಗೆ ಕಾವೂರು ಮುಲ್ಲಕಾಡು ಕೇಂದ್ರ ಮೈದಾನಡು ಅಟ್ಟನೆ ಆತಂಡು ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಪೆರೆ ಇದ್ದುದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಸರೆ ಚಾರಿಟಬಲ್ ಟ್ರಸ್ಟ್ದ ಅಧ್ಯಕ್ಷೆ ಡಾಕ್ಟರ್ ಆಶಾ ಜ್ಯೋತಿ ರೈ ಮಲ್ಪುವೆರು ದಕ್ಷಿಣ ಕನ್ನಡ ಜಿಲ್ಲೆದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಮಾತೆರ್ಲ ಈ ಲೇಸಡು ಪಾಲ್ ದಿತ್ತನುಡು ಪಂಡದು ಸಂಘದ ಗುರ್ಕಾರರ್ ಸುಚೇತನ್ ಪೂಜಾರಿ ಲೆಪ್ಪು ಕೊಡ್ತಾರೆ ಉಂದಿತ ಇನಿತ ತುಳು ವಾರ್ತೆಲು ಸೊಲ್ಮೆಲು